ಬಿಸು ಬಸಂತ ಬಸಂತ್ ಅಲ್ಲದೆ ವಿಸು ವಿಷು ವಸಂತ ಇವೆಲ್ಲ ಒಂದು ಕಡೆ. ಬೇಸಿಗೆ ಬೈಸಾಖಿ ಬೈಶಾಖಿ ವೈಶಾಖ ವೈಶಾಖ ಇನ್ನೊಂದು ಕಡೆ. ಇದು ಬೇಸಿಗೆ ಕಾಲವೂ ಹೌದು, ಜೊತೆಗೆ ಹೆಚ್ಚು ಹಣ್ಣು ಹೂವುಗಳ ಕಾಲವೂ ಆಗಿದೆ. ಬಿಸು ಜೊತೆಗೆ ಕಣಿ ಇದೆ. ಇದರ ಮೂಲ ಕನಿ. ನಮ್ಮ ದ್ರಾವಿಡ ಭಾಷಾ ಗುಂಪಿನಲ್ಲಿ ಕನಿ ಎಂದರೆ ಫಲವಸ್ತುಗಳು, ಸಿಹಿ ರುಚಿ ಎಂದೆಲ್ಲ ಅರ್ಥವಿದೆ. ಕನಿ ಇಲ್ಲವೇ ಕಣಿ ಇಡುವುದು ಎಂದರೆ ಫಲಪುಷ್ಪಾದಿಗಳನ್ನು ಇಡುವುದು ಅಷ್ಟೇ. ಅದೇ ನಮ್ಮ ಬಿಸು. ಬೇಸಿಗೆ ಬಸಂತ ತಿಂಗಳ ಹೊಸ ಫಲಗಳ ಹಬ್ಬವೇ ಬಿಸು. ಈಗ ಯುಗದ ಆದಿ ಎಂಬುವುದು ಕಲ್ಪನೆ. ಯುಗದ ಆದಿ ಬಿಡಿ. 430 ಕೋಟಿ ವರ್ಷಗಳ ಹಿಂದೆ ಈ ಭೂಮಿ ಹುಟ್ಟಿದಾಗ ಇಲ್ಲಿ ಜೀವಿಗಳಾಗಲಿ ಸಸ್ಯಗಳಾಗಲಿ ಇರಲಿಲ್ಲ. ಬ್ಯೂರೋ ರಿಪೋರ್ಟ್, V4 ನ್ಯೂಸ್, ಮಂಗಳೂರು. Rice Spices started in the year 2019. Today we have crossed 45 plus products. All our products are pure and natural without any adulteration. The products have authentic recipes. Process of preparation is also in a traditional way. We supply products to different supermarkets, retail shops, and we take up bulk orders for hotels and caterers. We have an experiential store at Rice Spices, Chilimbi, opposite Reliance Mart, Mangaluru. Contact 96 065 93921.